ರೆನಾಲ್ಟ್ ಲಕ್ಷಾಂತರ ಕಾರು ಪ್ರೇಮಿಗಳ ಮನಗೆದ್ದಿರುವಂತಹ ಬ್ರ್ಯಾಂಡ್. ವರ್ಷದಿಂದ ವರ್ಷಕ್ಕೆ ಆಧುನಿಕ ತಂತ್ರಜ್ಞಾನಗಳನ್ನು ಹೊಂದಿದ ಕಾರುಗಳನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡ್ತಾ ಕಾರು ಪ್ರಿಯರ ಮನಸ್ಸು ಗೆಲ್ತಾ ಬಂದಿರುವ ರೆನಾಲ್ಟ್ ಮತ್ತೆರಡು ನೂತನ ಫೀಚರ್ಸ್ ಹೊಂದಿರುವಂತಹ ಕಾರುಗಳನ್ನು ಪರಿಚಯಿಸಿದೆ. ರೆನಾಲ್ಟ್ ನ್ಯೂ ಡಸ್ಟರ್ 1.3 ಲೀಟರ್ ಟರ್ಬೋ ಮತ್ತು ನ್ಯೂ ಕ್ವಿಡ್ ನಿಯೋಟೆಕ್ ಕಾರು ರೆನಾಲ್ಟ್ ಮಂಗಳೂರು ಮೂಲಕ ಮಂಗಳೂರು ಮಾರುಕಟ್ಟೆಗೆ ಬಿಡುಗಡೆಗೊಂಡಿದೆ. ಮಂಗಳೂರಿನ ಕೋಳೂರಿನಲ್ಲಿರುವ ರೆನಾಲ್ಟ್ನ ಮಂಗಳೂರಿನ ಅಧಿಕೃತ ಶೋರೂಮ್ ಇನಾಕ್ ಟ್ರೇಡಿಂಗ್ ರೆನಾಲ್ಟ್ ಮಂಗಳೂರು ಶೋರೂಮ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ರೆನಾಲ್ಟ್ ನಿರ್ಮಿತ ನೂತನ ಮಾದರಿಯ ಡಸ್ಟರ್ ಮತ್ತು ಕ್ವಿಡ್ ನಿಯೋಟೆಕ್ ಮಂಗಳೂರು ಮಾರುಕಟ್ಟೆಗೆ ಬಿಡುಗಡೆಗೊಂಡಿತ್ತು. ಜೊತೆಗೆ 25 ನೂತನ ಗ್ರಾಹಕರಿಗೆ ಕಾರನ್ನು ಹಸ್ತಾಂತರಿಸಲಾಯಿತು. ಕಾರ್ಯಕ್ರಮವನ್ನು ಕಾಬೂರು ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ರಾಘವ್ ಪಾಟೀಲ್ ಅವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಬಳಿಕ ಗಣ್ಯರು ಕಾರುಗಳನ್ನು ಮಾರುಕಟ್ಟೆಗೆ ಬಿಡುಗಡೆಗೊಳಿಸಿದ್ರು. ಇದೇ ವೇಳೆ ಮಾತನಾಡಿದ ಸರ್ಕಲ್ ಇನ್ಸ್ಪೆಕ್ಟರ್ ರಾಘವ್ ಪಾಟೀಲ್ ಅವರು ಕೋವಿಡ್-19 ನಂತರ ಎಲ್ಲ ಉದ್ಯಮಗಳು ಹಿಂದುಳಿದಿದೆ. ಆದರೆ ರೆನಾಲ್ಟ್ ಈ ವರ್ಷ ಉತ್ತಮ ಆದಾಯ ಗಳಿಸಿದೆ. ಇದು ಅವರ ಉತ್ತಮ ಸೇವೆಗೆ ಹಿಡಿದ ಕೈಗನ್ನಡಿ ಎಂದರು. ಇಂಥ ಕಂಪನಿ ಸೇರಿಕೊಂಡು ನಮ್ಮ ಇಂಡಿಯಾದಲ್ಲಿ ಫೈನಾನ್ಸ್ ಅನ್ನು ಎಕಾನಮಿಯನ್ನು ಮುಂದೆ ಮಾಡಲಿಕ್ಕೆ ನಿಮ್ಮ ಅವಿರತ ಪ್ರಯತ್ನದಿಂದಲೇ ಇದಾಗ್ತದೆ ಅಂತ ಹೇಳ್ಕೊಂಡು ನಾನು ಹೇಳ್ಕೊಳ್ತಾ, ಅಂಥದ್ರಲ್ಲಿ ನೀವು ಇಂಥ ಟೈಮಲ್ಲಿ ಜನರಿಗೆ ಒಂದು ಒಳ್ಳೆ ಅಚೀವ್ಮೆಂಟ್ ಆಗಿ ತೋರಿಸ್ತಾ ಇದ್ದೀರಾ. ಅದನ್ನು ಕೀಪ್ ಇಟ್ ಅಪ್. ಬಳಿಕ ರೆನಾಲ್ಟ್ ಮಂಗಳೂರಿನ ಆಡಳಿತ ನಿರ್ದೇಶಕ ಅರುಣ್ ಮೆಂಡಿಸ್ ಅವರು ಮಾತನಾಡಿ, ಗ್ರಾಹಕರ ಸಹಕಾರದಿಂದ ನಾವು ಬೆಳೆಯುತ್ತಿದ್ದೇವೆ ಮತ್ತು ನಮ್ಮ ಸಿಬ್ಬಂದಿಯವರು ಉತ್ತಮ ಸೇವೆಯನ್ನ ಕೂಡ ನೀಡುತ್ತಿದ್ದಾರೆ. ರೆನಾಲ್ಟ್ಗೆ ನಿಮ್ಮ ಸಹಕಾರ ಸದಾ ಬೇಕು ಎಂದು ಹೇಳಿದರು. ಈ ಕೋವಿಡ್-19 ಮಹಾಮಾರಿ ಸಮಯದಲ್ಲೂ ನಮ್ಮ ಗ್ರಾಹಕರು ರೆನಾಲ್ಟ್ ಕಾರುಗಳನ್ನು ತುಂಬು ಹೃದಯದಿಂದ ಸ್ವೀಕರಿಸಿದ್ದಾರೆ. ಅಲ್ಲದೆ ಈ ವರ್ಷ ಇನಾಕ್ ರೆನಾಲ್ಟ್ ಅನ್ನು ಬಿ ಕ್ಯಾಟಗರಿಯಲ್ಲಿ ಭಾರತದಲ್ಲೇ ನಂಬರ್ 1 ಡೀಲರ್ ಆಗಿ ಡೈಮಂಡ್ ಕ್ಲಬ್ಗೆ ಸೇರ್ಪಡಿಸಿದ್ದಾರೆ. ಅದಕ್ಕಾಗಿ ನಾವೆಲ್ಲರೂ ನಮ್ಮ ಗ್ರಾಹಕರಿಗೆ ಚಿರಋಣಿಯಾಗಿದ್ದೇವೆ. ಥ್ಯಾಂಕ್ ಯು ವೆರಿ ಮಚ್. ಎಸ್ಬಿಐನ ರೀಜನಲ್ ಮ್ಯಾನೇಜರ್ ಹರಿಶಂಕರ್ ಎನ್ಎಂ ಅವರು ಮಾತನಾಡಿ, ಅನೇಕ ಇಂಡಸ್ಟ್ರಿಗಳು ತಮ್ಮ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತಿದೆ. ಆದರೆ ಆಟೋಮೊಬೈಲ್ ಇಂಡಸ್ಟ್ರಿ ಉತ್ತಮ ಏಳಿಗೆ ಕಾಣುತ್ತಿದೆ. ಅದರಲ್ಲಿ ರೆನಾಲ್ಟ್ ಕೂಡ ಒಂದು ಎಂದು ಹೇಳಿದರು. I am seeing the various industries from different industries, right from SME to small scale industries to big industries. This is one industries after post-COVID. Automobile industry across the board is showing a very quick revival in the economy. That's really great news for the economy and the country as such. And my congratulations to all the proud owners of Renault car who are present here, and all the best to them. It's a wonderful, fabulous car. I saw the models which are there outside. ಬಳಿಕ ಬ್ಯಾಂಕ್ ಆಫ್ ಬರೋಡಾದ ಚೀಫ್ ಮ್ಯಾನೇಜರ್ ಆತ್ಮಾರಾಮ್ ಶೆಟ್ಟಿ ಅವರು ಮಾತನಾಡಿ,
ರೆನಾಲ್ಟ್ ಮಂಗಳೂರಿನ ಸಾಧನೆಗೆ ಶುಭ ಹಾರೈಸಿದ್ರು. This is not the time to speak. This is the time for celebration. I congratulate and I wish Renault and the dealer, Renault team, all the very best, and I hope and they will succeed in selling more and more cars. ಇದೇ ವೇಳೆ ರೆನಾಲ್ಟ್ನ ನೂತನ 25 ಗ್ರಾಹಕರಿಗೆ ಕಾರುಗಳನ್ನು ಹಸ್ತಾಂತರಿಸಲಾಯಿತು. ರೆನಾಲ್ಟ್ ಮಂಗಳೂರಿನ ಮಾಧುರಿ ನೂತನ ಮಾದರಿ ಕಾರುಗಳ ಫ್ಯೂಚರ್ಗಳ ಬಗ್ಗೆ ಮಾಹಿತಿಯನ್ನ ನೀಡಿದ್ರು. Talking about Renault, we are the second oldest manufacturer in the world, and Duster has been launched in the year 2011, and this Duster 1.3 turbo, it is launched recently, and the Duster turbo, it carries the same safety features, the strongness as its predecessor. This turbo 1.3 turbo, it is very powerful engine, that is 1.3 liter turbo engine, and it produces the power of 156 bhp. Talking about the safety, this has got ABS, ABD, brake assist, dual airbags, reverse sensors, projector headlamps as standard across all the variants. And this particular variant, the turbo variant, it has got a pre-cooling facility as well, and a smart start stop feature which is new in this segment. This Neotech variant, it has got additional features like you have a roof that is silver color and the body is Zanskar blue, and it also has got another color option that is which is vice versa in this, like it has got a silver color body and Zanskar blue on the top, and it has got additional features like 18-inch touchscreen system with media navigation which supports Android Auto and Apple CarPlay. Even in the small segment car, it has got a reverse view camera, sensors, and Quid, talking about Quid, it has got in standard itself, it has got almost all those safety features, that is ABS, ABD, airbags, reverse sensors, and front LED DRLs across all the variants. ಈ ಸಂದರ್ಭ ಬ್ಯಾಂಕ್ ಆಫ್ ಬರೋಡಾದ ಬ್ರಾಂಚ್ ಮ್ಯಾನೇಜರ್ ಸ್ಮಿತಾ ಮರಿಯಾ ಡಿಸೋಸಾ, ಬ್ಯಾಂಕ್ ಆಫ್ ಬರೋಡಾದ ಕುಲಕರ್ಣಿ, ರೆನಾಲ್ಟ್ ಮಂಗಳೂರಿನ ಮ್ಯಾನೇಜಿಂಗ್ ಡೈರೆಕ್ಟರ್ ಮಿಥುನ್ ಚೌಟಾ, ಬಿಸಿನೆಸ್ ಹೆಡ್ ಮೊಹಮ್ಮದ್ ರಿಜ್ವಾನ್, ಸರ್ವಿಸ್ ಹೆಡ್ ಗಿರೀಶ್ ಕುಮಾರ್ ಮತ್ತು ಸಿಬ್ಬಂದಿ ಈ ವೇಳೆ ಉಪಸ್ಥಿತರಿದ್ದರು. ಪವನ್ ಕಾಚಮಡ್ಕ, ವಿ4 ನ್ಯೂಸ್ 24/7 ಮಂಗಳೂರು.